ನಿಮ್ಮ ಕಾಲಿಗೆ ಬೀಳ್ತೇನ್ರಿ ಸರ, ಒಂದು ಅವಕಾಶ ಮಾಡಿಕೊಡ್ರಿ. ನನ್ನ ಮಗಳು ಭಾಳ ಶಣೆ ಅದಾಳ, ನಿಮ್ಮ ಹೆಸರಿಗೆ ಹೆಮ್ಮೆ ತರ್ತಾಳ ಅಂತ ಒಬ್ಬ ತಂದೆ ಅಂಗಲಾಚಿ ಬಿಡ್ತಾ ಇದ್ದಾನೆ. ಅಯ್ಯೋ ಮಾದೇವ, ಅವಕಾಶ ಕೊಡಲ್ಲೇನಪ್ಪ, ಯಾರು ಬೇಡಂತಾರ, ಸ್ವಲ್ಪ ಖರ್ಚಾಗುತ್ತಷ್ಟ. ಆ ತಂದೆ ವರ್ಷವೆಲ್ಲ ಕೂಡಿಟ್ಟ ಹಣ ತಂದು ಅವ್ರ ಕೈಯಲ್ಲಿಟ್ಟು, ತಗೋರಿ ಸರ, ಇಷ್ಟು ಹಣದಾಗ ಹೆಂಗಾರ ಮಾಡಿ ಒಂದು ಸೀಟ್ ಕೊಡಿಸ್ರಿ ಅಂದ. ಅಯ್ಯೋ ಮಾರಾಯ, ಇದ್ರಾಗ ನಿನ್ನ ಮಗಳಿಗೆ ಬಟ್ಟಿ ಕೊಡ್ಸಾಕು ಆಗಲ್ಲ. ನಾನು ಹೊಟ್ಟಿ ನೋಡಿಲ್ಲೇ ಎಷ್ಟು ದೊಡ್ಡದಿದೆ, ಇಷ್ಟು ಹಣಕ್ಕೆ ನನ್ನ ಕಾಲ ಅನ್ಬಿಟ್ಟು ಬರಲ್ಲ, ಹೋಗೋ ಮಾರಾಯ ಎಂದು ಚೇಷ್ಟೆ ಮಾಡಿದ್ರು. ಸರ ಸರ ಅಂದ ಮಾದೇವಪ್ಪ. ನೀನ ಹೊರಗೆ ಹೋಗ್ತೀನಪ್ಪ, ಸೆಕ್ಯೂರಿಟಿ ಕರೆಸ್ಲಾ ಅಂದ್ರು.